ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಹಾಯ್ ಹಲೋ ನಮಸ್ಕಾರ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ಒಂದು ಒಳ್ಳೆ ರೆಸಿಪಿ ಇತ್ತು. ಈ ಎಪಿಸೋಡಲ್ಲಿ ಏನು ರೆಸಿಪಿ ಇರುತ್ತೆ, ಹೇಗಿರುತ್ತೆ ಅದು ನೋಡೋಣ. ಈವ್ನಿಂಗ್ ಸ್ನ್ಯಾಕ್ ಅಂದ ಕೂಡಲೇ ಮಳೆ ಬರ್ತಾ ಇರ್ತದೆ, ಏನಾದರೂ ಬಿಸಿ ಬಿಸಿಯಾಗಿ ರುಚಿಯಾಗಿ ಟೇಸ್ಟಿಯಾದಂತಹ ತಿಂಡಿಯನ್ನು ತಿನ್ನಬೇಕಂತ ಎಲ್ಲರಿಗೂ ಆಸೆ ಆಗುತ್ತೆ. ಆದರೆ ಮಾಡುವವರಿಗೆ ಎಷ್ಟಪ್ಪ ಮಾಡೋದು ಅಥವಾ ಎಷ್ಟು ಟೈಮ್ ಮಾಡೋದು ಅಂತ ಅನಿಸಬಹುದು. ಆದರೆ ಇವತ್ತು ಒಂದು ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ರೆಸಿಪಿಯನ್ನು ಅಶ್ವಿನಿ ಮ್ಯಾಮ್ ನಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ. ಸೊ ಏನದು ರೆಸಿಪಿ, ಹೇಗಿರ್ಬೋದು ಅದು ರೆಸಿಪಿ, ಆ ಸ್ನ್ಯಾಕ್ ಏನು ಅಂತ ತಿಳ್ಕೊಳ್ಳೋಣ. ಅಶ್ವಿನಿ ಮ್ಯಾಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಅಶ್ವಿನಿ ಮ್ಯಾಮ್, ವೆಲ್ಕಮ್ ಟು ದ ಶೋ. ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಿ, ಏನು ಸ್ಪೆಷಲ್ ಇದೆ ಆ ರೆಸಿಪಿಯಲ್ಲಿ? ಯಾಕಂತಂದ್ರೆ ನೀವು ಯಾವುದೇ ರೆಸಿಪಿಯನ್ನು ಒಂದು ಟ್ವಿಸ್ಟ್ ಜೊತೆ ಮಾಡ್ತೀರಿ. ಸೊ ಇವತ್ತು ಏನು ರೆಸಿಪಿ ರೆಡಿ ಮಾಡಿದ್ದೀರಿ? ಭಾವನಾ ಅವರೇ, ಸಮೋಸ ಅಂದ್ರೆ ಎಲ್ರಿಗೂ ಇಷ್ಟ, ಆದ್ರೆ ಮಾಡೋದು ಕಷ್ಟ ಅಂತ ಎಲ್ಲರ ಭಾವನೆ. ಹಾಗಾಗಿ ನಾನು ಇವತ್ತು ಅದನ್ನ ತುಂಬಾ ಸುಲಭವಾಗಿ ಪಿನ್ ವೀಲ್ ಸಮೋಸ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಓಕೆನಾ? ಸೊ ಸಮೋಸ ಅಂತಂದ್ರೆ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಾಗಿರುತ್ತೆ, ಬಟ್ ಈ ಪಿನ್ ವೀಲ್ ಅಂದ್ರೆ ಹೇಗೆ ಸಣ್ಣದಾಗಿರತ್ತಾ ಅಥವಾ ಹೇಗಿರುತ್ತೆ? ನೋಡಿ ಮಾಡಿ ತೋರಿಸ್ತೇನೆ ನಾನು. ಸೊ ಒಟ್ಟು ಇದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಮ್ಯಾಮ್? ಈವ್ನಿಂಗ್ ಸ್ನ್ಯಾಕ್ ಅಂತ ಅಂದ ಕೂಡಲೇ ಮಕ್ಕಳು ಸ್ಕೂಲಿಂದ ಬರುವಂತಹ ಟೈಮ್ ಬಂದ ಕೂಡಲೇ ಅಮ್ಮ ಏನ್ ತಿಂಡಿ ಅಂತ ಕೇಳ್ತಾರೆ. ಸೊ ಹೇಗೆ ಎಷ್ಟು ಟೈಮ್ ಬೇಕಾಗ್ಬೋದು ಇದನ್ನ ಪ್ರಿಪೇರ್ ಮಾಡ್ಲಿಕ್ಕೆ? ಒಳಗೆ ನಾವು ಈ ಪಿನ್ ವೀಲ್ ಸಮೋಸವನ್ನ ರೆಡಿ ಮಾಡ್ಕೊಳ್ಬಹುದು ವಿತ್ ಲೆಸ್ ಆಯಿಲ್. ಓಕೆ, ಸೊ ಅದೇ ಲೆಸ್ ಆಯಿಲ್ ಅಂತ ಅಂದ ಕೂಡಲೇ ಈವ್ನಿಂಗ್ ಸ್ನ್ಯಾಕ್ ಹೆಲ್ದಿಯಾಗಿ ಇದ್ದೇ ಇರುತ್ತೆ. ಸೊ ಹೇಗಿರುತ್ತೆ ಪಿನ್ ವೀಲ್ ಸಮೋಸ, ಬನ್ನಿ ನೋಡೋಣ. ಪಿನ್ ವೀಲ್ ಸಮೋಸ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಓಮ, 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ತುರಿದಟ್ಟಂತಹ ಕ್ಯಾರೆಟ್, ಕಟ್ ಮಾಡಿಟ್ಟಂತಹ ಈರುಳ್ಳಿ, 2 ಮೀಡಿಯಂ ಸೈಜ್ನ ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ, ಶಾಲೋ ಫ್ರೈ ಮಾಡಲಿಕ್ಕೆ ಎಣ್ಣೆ, ಹಿಟ್ಟನ್ನು ನೆಡ್ ಮಾಡಲಿಕ್ಕೆ ಸ್ವಲ್ಪ ನೀರು. ಈಗ ಫಸ್ಟಿಗೆ ನಾವು ಸಮೋಸಕ್ಕೆ ಬೇಕಿರುವಂಥ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಮೈದಾ ಹಿಟ್ಟನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಮ ಕಾಳನ್ನು ಕೈಯಲ್ಲಿ ಹೀಗೆ ಸ್ವಲ್ಪ ಕಿವುಚಿ ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಯಾವುದೇ ಎಣ್ಣೆ ಆಗ್ತದೆ, ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ. ಹಾಗೆ ಒಮ್ಮೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ನೆಡ್ ಮಾಡುವ. ನೋಡಿ, ಈ ಥರ ಹಿಟ್ಟು ಬೈಂಡಿಂಗ್ ಸಿಗಬೇಕು ನಮಗೆ. ಎಷ್ಟು ಬೇಕಷ್ಟೇ ನೀರನ್ನು ಹಾಕ್ಕೊಂಡು ಸಾಫ್ಟ್ ಆಗಿರುವಂತಹ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲ. ಐದರಿಂದ 10 ನಿಮಿಷ ಇದನ್ನು ನೆಡ್ ಮಾಡಿದರೆ ಸಾಫ್ಟ್ ಆಗಿರುವ ಹಿಟ್ಟು ರೆಡಿ ಆಗ್ತದೆ.
ಇದರಿಂದ ಸುಮಾರು 5 ರಿಂದ 6 ಪಿನ್ ವೀಲ್ ಸಮೋಸವನ್ನು ನಾವು ರೆಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ಒಂದು 5 ನಿಮಿಷ. ಒಂದು ಮುಚ್ಚಳವನ್ನು ಮುಚ್ಚಿ ಇಡುವ. ಈಗ ಸಮೋಸದ ಸ್ಟಫಿಂಗ್ ರೆಡಿ ಮಾಡುವ. ಪೊಟ್ಯಾಟೊವನ್ನು ಬೇಯಿಸಿಟ್ಟದನ್ನು ಟ್ರಾನ್ಸ್ಫರ್ ಮಾಡಿದೆ ಬೌಲಿಗೆ. ಅದನ್ನು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸಪೋಸ್ ಸ್ಮ್ಯಾಶರ್ ಇಲ್ಲ ಹೇಳುವವರು ಸ್ಟೀಲ್ ಗ್ಲಾಸಲ್ಲಿ ಸಹ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬಹುದು, ಅವರವರ ಕನ್ವೀನಿಯನ್ಸ್. ಈಗ ಇದಕ್ಕೆ ನಾನು ತುರಿದಿಟ್ಟಂತಹ ಕ್ಯಾರೆಟ್, ಈರುಳ್ಳಿ, ಗರಂ ಮಸಾಲ ಪೌಡರ್, ಕೆಂಪು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು. ಉಪ್ಪನ್ನು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಬೇಯಿಸ್ಕೊಳ್ಳುವಾಗಲೇ ಬಟಾಟೆಗೆ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಇಂಗಿನ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಅದನ್ನು ಸಹ ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಬಹುದು. ಪರ್ಫೆಕ್ಟಾಗಿ ಈಗ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡುವ. ನಾವು ನೆಡ್ ಮಾಡಿದ ಹಿಟ್ಟು ಕರೆಕ್ಟಾಗಿದೆ, ಈಗ ಸಾಫ್ಟಾಗಿ ಬಂದಿದೆ. ಈಗ ಇದನ್ನು ನಾವು ಇನ್ನೊಮ್ಮೆ ಸ್ವಲ್ಪ ಹದವಾಗಿ ನಾದಿಕೊಂಡು ಎರಡು ಪೀಸ್ ಮಾಡುವ. ಸ್ವಲ್ಪ ಡ್ರೈ ಆಗಿರುವ ಯಾವುದೇ ಹಿಟ್ಟಾಗ್ತದೆ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕಿಕೊಂಡು ಇದನ್ನು ನಾವು ಫ್ಲ್ಯಾಟ್ ಮಾಡುವ. ಚಪಾತಿಯನ್ನು ಲಟ್ಟಿಸಿದಂತೆ. ಈವನ್ ಆಗಿ ಥಿಕ್ನೆಸ್ ಇರಲಿ ನೋಡಿ, ಸ್ವಲ್ಪವೂ ಮಣೆಗೆ ಹಿಡಿಯುವುದು ಸಹ ಇಲ್ಲ, ಪರ್ಫೆಕ್ಟ್ ಆಗಿದೆ. ಈಗ ಇದರ ಮೇಲೆ ನಾನು ರೆಡಿ ಮಾಡಿಟ್ಟಂತಹ ಬಟಾಟೆಯ ಸ್ಟಫಿಂಗನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ವ್ಯೂವರ್ಸ್, ಈಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನನಗೆ.
ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ನಾನು ನೋಡಿ ರೋಲ್ ಮಾಡ್ತೇನೆ. ಎಸ್, ಈ ಥರ ರೋಲ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿ ಶಾಲೋ ಫ್ರೈ ಮಾಡಿದರೆ ನಮ್ಮ ಪಿನ್ ವೀಲ್ ಸಮೋಸ ರೆಡಿ ಆಗ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಸ್ವಲ್ಪ ಎಣ್ಣೆಯನ್ನು ಹಾಕಿ ರೆಡಿ ಮಾಡಿಟ್ಟಂತಹ ಪಿನ್ ವೀಲ್ಗಳನ್ನು ಟ್ರಾನ್ಸ್ಫರ್ ಮಾಡುವ. ಲೋ ಫ್ಲೇಮಲ್ಲಿ ಎರಡು ಸೈಡಿಗೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದರೆ ಒಳಗೆ ಹಸಿ ಉಳಿತದೆ. ಸೊ ಲೋ ಫ್ಲೇಮಲ್ಲಿ ಇದನ್ನು ಎರಡು ಬದಿಗೆ ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಬರುವವರೆಗೆ ಕಾಯಿಸಿಕೊಳ್ಳುವ. ಒಕೇಶನಲಿ ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು. ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಸಮೋಸದ ಟೇಸ್ಟೇ ಬರ್ತದೆ. ಇದು ಮಾಡಲಿಕ್ಕೂ ತುಂಬ ಈಸಿಯಾಗಿದೆ. ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬಹುದು.
ಎಸ್, ನಮ್ಮ ಪಿನ್ವೀಲ್ ಸಮೋಸ ಕಾದಿದೆ ಈಗ ಪರ್ಫೆಕ್ಟಾಗಿ. ಅದನ್ನು ನಾನೀಗ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಈಸಿಯಾಗಿ ಪಿನ್ವೀಲ್ ಸಮೋಸ ಮಾಡಿದ್ರು. ಸಮೋಸ ಅಂತಂದ ಕೂಡಲೇ ಎಲ್ಲರಿಗೂ ಅದನ್ನು ಪ್ಯಾಕ್ ಮಾಡೋದು ಅಥವಾ ಎಣ್ಣೆಯಲ್ಲಿ ಬಿಡುವಾಗ ಅದು ಓಪನ್ ಆಗ್ತದೆ ಅನ್ನುವ ಒಂದು ಫಿಯರ್ ಇರ್ತದೆ. ಬಟ್ ಇದು ಪಿನ್ವೀಲ್ ಸಮೋಸವನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು, ಕ್ವಿಕ್ ಆಗಿ ಮಾಡ್ಬೋದು. ಸೊ ನಾನಂತೂ ಈಗ ಪಿನ್ವೀಲ್ ಸಮೋಸ ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ. ಮ್ಯಾಮ್ ಪ್ಲೀಸ್. ಭಾವನಾ ಅವರೇ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಓಕೆ. ಸೊ ನಾನಂತೂ ಆಗದಿಂದ ವೇಟ್ ಮಾಡ್ತಿದ್ದೆ. ಅವರು ಪ್ರಿಪೇರ್ ಮಾಡುವಾಗಲೇ ಎಷ್ಟು ಒಳ್ಳೆ ಅರೋಮಾ ಬರ್ತಾ ಇತ್ತು. ಸೊ ನಾನಂತೂ ರೆಡಿ ಇದ್ದೇನೆ. ಸೊ ಕಟ್ ಮಾಡುವಾಗ ಸಹ ಎಷ್ಟೊಂದು ಕ್ರಿಸ್ಪಿ ಆಗಿದೆ. ಸೊ ಸಾಸ್ ಜೊತೆ ಅಂತೂ ತಿನ್ಬೇಕು ಅಂತ. ಸೊ ತುಂಬಾ ಕ್ರಿಸ್ಪಿ ಆಗಿದೆ. ಅದರ ಜೊತೆಗೆ ಎಲ್ಲ ತರಕಾರಿ ಮಕ್ಕಳಿಗೆ ತರಕಾರಿ ತಿನ್ನುವುದಿಲ್ಲ ಅಂತ ಹೇಳಿದ್ರೆ ಮಿಕ್ಸ್ ಮಾಡಿ ಒಟ್ಟಿಗೆ ಗೊತ್ತಾಗುದಿಲ್ಲ. ಇದ್ರಲ್ಲಿ ಈಗ ಕ್ಯಾರೆಟ್ ಇದೆ ಅಥವಾ ಪೊಟ್ಯಾಟೊ ಅದೆಲ್ಲ ಅಷ್ಟು ಸರಿಯಾಗಿ ಗೊತ್ತಾಗುದಿಲ್ಲ. ಸೊ ಮಕ್ಕಳಿಗೂ ಕೂಡ ಆರಾಮಾಗಿ ತಿನ್ನಿಸ್ಬೋದು. ಮತ್ತೆ ಅದರ ಕಲರ್ ನೋಡುವಾಗಲೇ ಏನೋ ಒಂದು ಸ್ಪೆಷಲ್ ತಿಂಡಿ ಅಂತ ಅನಿಸ್ತದೆ. ಸಮೋಸ ಹೀಗಿರ್ತದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಸಮೋಸ ಅಂತ ಕೂಡಲೇ ಎಲ್ಲರಿಗೂ ದೊಡ್ಡದು ಸಮೋಸ ಇರ್ತದೆ ಅಥವಾ ಅದು ಹೆವಿ ಫುಡ್, ಹೆವಿ ಸ್ನ್ಯಾಕ್ ಅಂತ ಫೀಲ್ ಆಗ್ತದೆ. ಬಟ್ ಈ ಸಮೋಸ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿತ್ತು. ಸೊ ಇಂಥ ಒಳ್ಳೆ ರೆಸಿಪಿಗಾಗಿ ಥ್ಯಾಂಕ್ ಯು ಮ್ಯಾಮ್. ಸೊ ಮತ್ತೊಂದ್ಸತಿ ಹೇಳಲೇಬೇಕು, ಕಾಯ್ತಾ ಇದ್ದೇನೆ ನೆಕ್ಸ್ಟ್ ರೆಸಿಪಿಗೆ. ಸೊ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು. ಪಿನ್ವೀಲ್ ಸಮೋಸ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಓಮ, 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ತುರಿದಟ್ಟಂತಹ ಕ್ಯಾರೆಟ್, ಕಟ್ ಮಾಡಿಟ್ಟಂತಹ ಈರುಳ್ಳಿ, 2 ಮೀಡಿಯಂ ಸೈಜ್ನ ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ, ಶಾಲೋ ಫ್ರೈ ಮಾಡಲಿಕ್ಕೆ ಎಣ್ಣೆ, ಹಿಟ್ಟನ್ನು ನೆಡ್ ಮಾಡಲಿಕ್ಕೆ ಸ್ವಲ್ಪ ನೀರು. ಮೈದಾ ಹಿಟ್ಟನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಓಮ ಕಾಳನ್ನು ಕೈಯಲ್ಲಿ ಹೀಗೆ ಸ್ವಲ್ಪ ಕಿವುಚಿ ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಯಾವುದೇ ಎಣ್ಣೆ ಆಗ್ತದೆ. ಹಾಗೆ ಒಮ್ಮೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ನೆಡ್ ಮಾಡುವ. ಎಷ್ಟು ಬೇಕಷ್ಟೇ ನೀರನ್ನು ಹಾಕ್ಕೊಂಡು ಸಾಫ್ಟ್ ಆಗಿರುವಂತಹ
ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ಒಂದು 5 ನಿಮಿಷ. ಈಗ ಸಮೋಸದ ಸ್ಟಫಿಂಗ್ ರೆಡಿ ಮಾಡುವ. ಪೊಟ್ಯಾಟೊವನ್ನು ಬೇಯಿಸಿಟ್ಟದನ್ನು ಟ್ರಾನ್ಸ್ಫರ್ ಮಾಡಿದೆ. ಅದನ್ನು ಒಂದು ಸ್ಮ್ಯಾಶರ್ನ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು. ತುರಿದಿಟ್ಟಂತಹ ಕ್ಯಾರೆಟ್, ಈರುಳ್ಳಿ, ಗರಂ ಮಸಾಲ ಪೌಡರ್, ಕೆಂಪು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಇಂಗಿನ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಅದನ್ನು ಸಹ ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಬಹುದು. ಇನ್ನೊಮ್ಮೆ ಸ್ವಲ್ಪ ಹದವಾಗಿ ನಾದಿಕೊಂಡು ಸ್ವಲ್ಪ ಡ್ರೈ ಆಗಿರುವ ಯಾವುದೇ ಹಿಟ್ಟಾಗ್ತದೆ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕಿಕೊಂಡು ಇದನ್ನು ನಾವು ಫ್ಲ್ಯಾಟ್ ಮಾಡುವ. ಚಪಾತಿಯನ್ನು ಲಟ್ಟಿಸಿದಂತೆ ಈಗ ಇದರ ಮೇಲೆ ನಾನು ರೆಡಿ ಮಾಡಿಟ್ಟಂತಹ ಬಟಾಟೆಯ ಸ್ಟಫಿಂಗನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ನಾನು ನೋಡಿ ರೋಲ್ ಮಾಡ್ತೇನೆ. ಈ ಥರ ರೋಲ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡಿಕೊಳ್ಳುವ. ಹೀಗೆ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಎರಡು ಬದಿಗೆ ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಬರೋವರೆಗೆ ಕಾಯಿಸ್ಕೊಳ್ಳುವ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ಇದು ಮಂದಾರ ಹೋಟೆಲ್ ಕಾಪು ಅರ್ಪಿಸುವಂತಹ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಸೊ ಇವತ್ತು ಅಶ್ವಿನಿ ಮ್ಯಾಮ್ ಅವರು ನಮಗೆ ಪಿನ್ವೀಲ್ ಸಮೋಸ ಹೇಳಿಕೊಟ್ರು. ತುಂಬಾ ಸಿಂಪಲ್ ಆಗಿದ್ರು ಯಟ್ ಯಮ್ಮಿ ಆಗಿರುವಂತಹ ರೆಸಿಪಿ. ಸೊ ನೀವು ಕೂಡ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನ್ ಬರ್ತದೆ, ಹೊಸ ರೆಸಿಪಿ ಏನಿರ್ತದೆ ಅಂತ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಿ, ನಂಗೂ ಕೂಡ ಗೊತ್ತಿದೆ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನಾ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.